ಯಾಕೋಬನ ಬಾವಿಯ ಬಳಿಗೆ ಸಮರಿಯದ ಸ್ತ್ರೀಯೊಬ್ಬಳು ನೀರಿಗಾಗಿ ಬಂದಾಗ ಸಮಯ ಮಧ್ಯಾಹ್ನ 12 ಗಂಟೆ. ಬಾವಿಯ ಕಟ್ಟೆಯ ಮೇಲೆ ಯೇಸುಸ್ವಾಮಿ ಯಾರಿಗೋ ಕಾದು ಕುಳಿತಂತಿತ್ತು. ಹೌದು, ಅದು ಈ ಸಮರಿಯದ ಸ್ತ್ರೀಗಾಗಿ. ನಾನು ಬಂದಿದ್ದು ಪಾಪಿಗಳನ್ನು ಹುಡುಕಿ ರಕ್ಷಿಸಲು ಎಂದು ನುಡಿದ ದೇವರು ಯಾಕೋಬನ ಬಾವಿಯ ಕಟ್ಟೆಯ ಮೇಲೆ ಈ ಸಮರಿಯದ ಸ್ತ್ರೀಗಾಗಿ ಕಾದಿದ್ದರು. ಅವಳು ಬರುತ್ತಿದ್ದಂತೆ, ನನಗೆ ದಾಹವಾಗಿದೆ, ಕುಡಿಯಲಿಷ್ಟು ನೀರು ಕೊಡು ಎಂದರು. ಅದಕ್ಕೆ ಆಕೆ, ನಾನು ಸಮರಿಯದವಳು, ನನ್ನ ಕೈಯಿಂದ ನೀರು ಕುಡಿಯುತ್ತೀರೋ? ನೀವು ಯಹೂದ್ಯರಲ್ಲವೇ? ಅದಕ್ಕೆ ಯೇಸು ನುಡಿದರು, ನಾ ಕೊಡುವ ನೀರನ್ನ ಕುಡಿದರೆ ಮತ್ತೆ ದಾಹವಾಗುವುದಿಲ್ಲ. ನಾ ಕೊಡುವ ನೀರನ್ನ ಕುಡಿದರೆ ಮತ್ತೆ ದಾಹವಾಗುವುದಿಲ್ಲ. ನನಗೆ ದಾಹ ತೀರಿಸುವ ಆ ಜೀವ ಜಲವನ್ನ ಕೊಡಿ ಎಂದು ಬೇಡಿಕೊಂಡಳು. ಯೇಸು ನುಡಿದರು, ಹೋಗು, ನೀನು ನಿನ್ನ ಮನೆಯವರನ್ನೆಲ್ಲ ಕರೆದುಕೊಂಡು ಬಾ. ಅದಕ್ಕೆ ಸಮರಿಯದ ಸ್ತ್ರೀ ನುಡಿದಳು, ನನಗೆ ಯಾರೂ ಇಲ್ಲ, ನನಗೆ ಯಾರೂ ಇಲ್ಲ. ಯೇಸು ನುಡಿದರು, ನೀನು ಸತ್ಯವನ್ನೇ ನುಡಿಯುತ್ತಿ. ನಿನಗಿದ್ದ 5 ಜನ ಗಂಡಂದಿರಲ್ಲ, ಈಗಿರುವವನು ನಿನ್ನ ಗಂಡನಲ್ಲ ಎಂದಿದ್ದೇ ತಡ. ಸಮರಿಯದ ಸ್ತ್ರೀಗೆ ಆಶ್ಚರ್ಯವಾಯಿತು. ನನ್ನ ಅಂತರಂಗದ ರಹಸ್ಯಗಳನ್ನ ಹೇಳುತ್ತಿರುವ ಈತನ್ಯಾರು? ನೀನು ಮೆಸ್ಸಯ್ಯನೋ ಎಂದು ಕೇಳಿದ್ದಕ್ಕೆ ಯೇಸು ಪ್ರಪ್ರಥಮ ಬಾರಿಗೆ ಆ ಸಮರಿಯ ಸ್ತ್ರೀಗೆ ತನ್ನನ್ನು ತಾನು ಪ್ರಕಟಿಸಿಕೊಂಡರು. ಹೌದು, ನಾನು ಮೆಸ್ಸಯ್ಯ, ನಾನು ಯೇಸು ಕ್ರಿಸ್ತ, ನಾನು ಲೋಕಕ್ಕೆ ಬಂದ ದೇವರ ಕುವರ, ಇರುವವನಾಗಿ ಇರುವವನು ನಾನೇ ಎಂದು ನುಡಿದರು ಯೇಸು. ಈ ಸಂಭ್ರಮದ ವಿಷಯ ಕೇಳುತ್ತಿದ್ದಂತೆ ಊರಿನಲ್ಲಿ 4 ಜನರಿಗೆ ಮುಖ ಕೊಟ್ಟು ಮಾತನಾಡಲು ಅಂಜಿ ಭಯದಿಂದ ಬೆದರಿದ್ದ ಆ ಸ್ತ್ರೀ ಧೈರ್ಯವಾಗಿ ಮುನ್ನುಗ್ಗಿದಳು. ಎಲ್ಲರಿಗೂ ಹೇಳಿದ್ಲು, ಕೇಳಿ ನನ್ನ ಬಂಧುಗಳೇ, ಕೇಳಿ, ನಾನು ಮೆಸ್ಸಯ್ಯನನ್ನ ಕಂಡೆ, ಯೇಸು ಸ್ವಾಮಿಯ ಮಹಿಮೆಯನ್ನ ಕಂಡೆ, ನನ್ನ ಕತ್ತಲೆಯನ್ನ ಬಹಿರಂಗಪಡಿಸಿದ ದೇವಾದಿ ದೇವನನ್ನ ಕಂಡೆ ಅಂತ ಊರಿಗೆಲ್ಲ ಹೋಗಿ ಸುವಾರ್ತೆ ಸಾರಿದಳು.
ಯೋನ ಅಧ್ಯಾಯ 4 ವಾಕ್ಯ 2. ದೇವ, ನೀನು ಪ್ರೀತಿ ಸ್ವರೂಪಿ, ಕರುಣಾಮಯಿ, ಸಹನಾಶೀಲರಾದ ದೇವರು. ವಿಧಿಸಬೇಕೆಂದಿದ್ದ ಶಿಕ್ಷೆಯನ್ನು ಹಿಂತೆಗೆದುಕೊಳ್ಳುವ ದೇವರು ನೀವು. ಇಂಥ ಕರುಣಾಮಯಿ ದೇವರು ನಮ್ಮ ದೇವರು. ಭಯಪಡಬೇಡಿ.